ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಅಪಾರ ಮಹಿಮೆಯುಳ್ಳ ದೈವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವೂ ಒಂದು. ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ಕೊಡುತ್ತಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಅಂದ್ರೆ ಕಸವಳ್ಳಿಯಲ್ಲಿದೆ. 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿ ದಡದಲ್ಲಿ ದೇವಿಯ ವಿಗ್ರಹ ಕಂಡು ಬಂದಿದೆ ಎಂದು ಹೇಳಲಾಗುತ್ತಿದೆ. ಇದೊಂದು ಸ್ವಯಂಭೂ ವಿಗ್ರಹವಾಗಿದೆ. ಅಂತೆಯೇ ಶ್ರೀ ಕ್ಷೇತ್ರ ಸಿಗಂದೂರು ಇತಿಹಾಸವು 300 ವರ್ಷಗಳ ಪುರಾತನವಾಗಿಯೇ. 18ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಗ್ರಾಮದ ಪಂಚಾಯಿತಿಯಲ್ಲಿ ಮಡೆನೂರು ಎಂಬ ಗ್ರಾಮವಿತ್ತು. ಸುಮಾರು 50ರಿಂದ 100 ಕುಟುಂಬಗಳು ಕೃಷಿಯನ್ನು ತಮ್ಮ ಕಸಬನ್ನಾಗಿ ಮಾಡಿಕೊಂಡು ಹಾಗೂ ಕೆಲವು ಬಾರಿ ಬೇಟೆಯಾಡುವ ಮೂಲಕ ಇಲ್ಲಿ ತಮ್ಮ ವಾಸಸ್ಥಾನವನ್ನ ಕಂಡುಕೊಂಡಿದ್ದರು. ಇಲ್ಲಿ ಶೇಷಪ್ಪನೆಂಬ ಒಡೆಯನಿದ್ದ. ಆ ಗ್ರಾಮದಲ್ಲಿ ಶೇಷಪ್ಪ ನಾಯಕ ಕುಟುಂಬದವರು ಸಹ ವಾಸಿಸುತ್ತಿದ್ದರು. ಅವರು ಶ್ರೀದೇವಿಯು ಭೂಮಿಗೆ ಬರಲು ಮತ್ತು ಸಾವಿರಾರು ಭಕ್ತರನ್ನು ಆಶೀರ್ವದಿಸಲು ನಿಜವಾದ ಕಾರಣಕರ್ತರು ಎಂದು ಹೇಳಬಹುದು. ಅವರು ಈ ಸ್ಥಳದಲ್ಲಿ ವರ್ಷಗಳಿಂದ ಪೂಜಿಸುವ ಚೌಡಿಯನ್ನು ಪ್ರಾರ್ಥಿಸಿಕೊಂಡು ಬಂದಿದ್ದಾರೆ. ಹಿಂದೆ ಒಂದು ದಿನ ಶ್ರೀ ಶೇಷಪ್ಪನವರು ಸಿಗಂದೂರು ಬಳಿ ಇರುವ ಕಾಡಿಗೆ ಭೇಟಿಗೆ ಹೋಗಲು ನಿರ್ಧರಿಸುತ್ತಾರೆ ಹಾಗೂ ಒಂಟಿಯಾಗಿ ಕಾಡಿಗೆ ಹೋಗಲು ಹೊರಟು ಹೋಗುತ್ತಾರೆ. ಬೇಟೆಯಾಡುತ್ತಾ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಅವರು ತಾನು ನಡೆದು ಬಂದ ಮಾರ್ಗವನ್ನ ಮರೆತು ಬಿಡುತ್ತಾರೆ. ಸೂರ್ಯಾಸ್ತಮಾನದಲ್ಲಿ ಕತ್ತಲಾಗುತ್ತಿದ್ದಂತೆಯೇ ಭಯಭೀತರಾದ ಅವರು ಇದ್ದಕ್ಕಿದ್ದ ಹಾಗೆ ಪ್ರಖರವಾದ ಬೆಳಕನ್ನು ನೋಡಿ ಗಾಬರಿಯಾಗುತ್ತಾರೆ. ಆಗ ಶ್ರೀ ಶೇಷಪ್ಪನವರು ಕಾಪಾಡು ಚೌಡಮ್ಮ, ಕಾಪಾಡು ಚೌಡಮ್ಮ ಎಂದು ತಾಯಿಯನ್ನು ಕೂಗುತ್ತಾರೆ ಮತ್ತು ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬೀಳುತ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಎಚ್ಚರಗೊಂಡಾಗ ಮುಸುಕಾದ ಕಣ್ಣುಗಳಿಂದ ಕೆಲವು ಹೊಳೆಯುವ ಕಲ್ಲುಗಳನ್ನ ನೋಡುತ್ತಾರೆ. ಹಾಗೆಯೇ ಆ ಕಲ್ಲಿನ ಸುತ್ತ ಒಂದು ಭಯಂಕರ ಹಾಗೂ ಭಯಾನಕ ದೊಡ್ಡ ಕಾಳಿಂಗ ಸರ್ಪವು ನದಿಯ ತೀರದಲ್ಲಿ ಇರುವುದನ್ನು ಕಂಡು ಇನ್ನೂ ಗಾಬರಿಯಾಗುತ್ತಾರೆ. ಆ ಕಾಳಿಂಗ ಸರ್ಪವು ಶೇಷಪ್ಪನವರನ್ನು ಮುಂದೆ ಹೋಗಲಾಗಲಿ ಹಿಂದೆ ಹೋಗಲಾಗಲಿ ಬಿಡುವುದಿಲ್ಲ. ಈ ವೇಳೆ ಶೇಷಪ್ಪನವರು ಭಯದಿಂದ ಅಲ್ಲೇ ಇದ್ದ ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತದೆ ಆ ಕಾಳಿಂಗ ಸರ್ಪ ಒಂದು ದೇವಿಯ ಮೂರ್ತಿಯನ್ನ ಕಾಯುತ್ತಿತ್ತು ಎಂದು. ಮಧುರವಾದ ತಾಯಿಯಂತಹ ಧ್ವನಿಯೊಂದು ಅಶರೀರ ಆಕಾಶವಾಣಿ ಒಂದು ಪ್ರತಿಧ್ವನಿಸುತ್ತದೆ. ಚಿಂತಿಸಬೇಡ ಮಗು, ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಗೆ ಇರುತ್ತೇನೆ. ನನಗಾಗಿ ಇಲ್ಲಿಯೇ ಒಂದು ದೇವಾಲಯವನ್ನ ನಿರ್ಮಿಸಿ ನನ್ನನ್ನು ಚೌಡಮ್ಮ ಎಂದು ಪೂಜಿಸು ಎಂದು ಹೇಳುತ್ತದೆ. ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸುವ ಬರುವ ಎಲ್ಲ ಭಕ್ತಾದಿಗಳನ್ನು ನಾನು ಆಶೀರ್ವದಿಸುತ್ತೇನೆ ಎಂದು ಆ ಆಕಾಶವಾಣಿಯು ಹೇಳುತ್ತದೆ. ಅರೆಬರೆ ಪ್ರಜ್ಞೆಯಲ್ಲಿದ್ದ ಶೇಷಪ್ಪನವರು ಸಂಪೂರ್ಣ ಪ್ರಜ್ಞಾಸ್ಥಿತಿಗೆ ಬಂದ ನಂತರ ಆ ಧ್ವನಿಯ ನೆನಪಿನಲ್ಲಿ ಮನೆಗೆ ಹೋಗಿ ಅದೇ ಆಲೋಚನೆಯಲ್ಲಿ ಮಲಗುತ್ತಾರೆ. ಮರುದಿನ ಬೆಳಿಗ್ಗೆ ಅವರು ನಿನ್ನೆ ಏನಾಯಿತು ಎಂಬುದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ಬೇಗನೆ ಸ್ನಾನ ಮಾಡಿ ಪೂಜೆಯನ್ನು ಮುಗಿಸಿ ಮತ್ತೊಮ್ಮೆ ಸಿಗಂದೂರಿನತ್ತ ಪ್ರಯಾಣ ಬೆಳೆಸುತ್ತಾರೆ. ಅಲ್ಲಿ ಆದಿಶಕ್ತಿಯ ಹೊಳೆಯುವ ಕಲ್ಲಿನ ರೂಪದಲ್ಲಿ ಹಾಗೂ ಆ ಕಾಳಿಂಗ ಸರ್ಪವನ್ನು ನೋಡಿ ನಿಜಕ್ಕೂ ಆಶ್ಚರ್ಯಚಕಿತರಾಗುತ್ತಾರೆ. ಶೇಷಪ್ಪನವರು ದೇವಿಯನ್ನು ಪ್ರಾರ್ಥಿಸಿದಾಗ ಆ ಕಾಳಿಂಗ ಸರ್ಪವು ತನ್ನಂತಾನೆ ಅಲ್ಲಿಂದ ಶರಾವತಿ ನದಿಗೆ ಜಾರುತ್ತದೆ. ಆ ದಿನದಿಂದ ಶ್ರೀ ಶೇಷಪ್ಪನವರ ದಿನಚರಿಯೇ ಬದಲಾಗಿ ಹೋಯಿತು ನೋಡಿ. ಅವರು ಆದಿಶಕ್ತಿಗೆ ದೈನಂದಿನ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಮತ್ತು ನಂತರ ಅವರು ಎಲ್ಲ ನಿಯಮಿತ ಕೆಲಸವನ್ನು ಮಾಡುತ್ತಾ ಬರುತ್ತಾರೆ. ಪ್ರತಿದಿನ ಪೂಜೆಯನ್ನು ಬ್ರಾಹ್ಮಣ ಪೂಜಾರಿಯಿಂದ ಮಾಡಿಸಿದರೆ ಮಂಗಳಕರವೆಂಬ ಭಾವನೆ ಅವರಲ್ಲಿ ಮೂಡುತ್ತದೆ. ಪುರೋಹಿತ ವರ್ಗದಿಂದ ಇಲ್ಲಿ ಪೂಜೆ ಪುನಸ್ಕಾರ ಮಾಡಿದರೆ ವೇದ ಪುರಾಣಗಳ ಪಠಣದಿಂದ ಭಕ್ತಿ ಶಕ್ತಿ ಎಲ್ಲವೂ ಹೆಚ್ಚಾಗುತ್ತದೆ ಎಂದು ಅವರು ನಂಬುತ್ತಾರೆ. ಆದ್ದರಿಂದ ಅವರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನಡೆದ ಸಂಪೂರ್ಣ ಕಥೆಯನ್ನು ವಿವರಿಸುತ್ತಾರೆ ಮತ್ತು ಪ್ರತಿನಿತ್ಯ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನಾಮನಿರ್ದೇಶನ ಮಾಡಬೇಕೆಂದು ಕೂಡ ಕೇಳಿಕೊಳ್ಳುತ್ತಾರೆ. ಆದರೆ ಅವರು ಶ್ರೀದೇವಿಗೆ ಯಾವುದೇ ಜಾತಿ ಅಥವಾ ಧರ್ಮವಿಲ್ಲ, ಆದ್ದರಿಂದ ನೀವೇ ಪೂಜೆಯನ್ನು ಮುಂದುವರಿಸುವ ಸರಿಯಾದ ವ್ಯಕ್ತಿ, ಆದ್ದರಿಂದ ನೀವು ಯಾವ ರೀತಿಯ ಪೂಜೆಯನ್ನು ಮಾಡುತ್ತಿದ್ದೀರಾ ಅದನ್ನೇ ಮುಂದುವರಿಸಿ ಎಂದು ಹೇಳುತ್ತಾರೆ. ಆದರೂ ತಾವು ಪೂಜೆ ಮಾಡುವುದು ಸರಿಯಿಲ್ಲ ಎಂದು ಮತ್ತೆ ಮತ್ತೆ ಶೇಷಪ್ಪನವರಿಗೆ ಕಾಡತೊಡಗುತ್ತದೆ. ಅವರು ಬ್ರಾಹ್ಮಣ ಪೂಜಾರಿಗಾಗಿ ಪದೇ ಪದೇ ಒತ್ತಾಯಿಸಿದ ನಂತರ ಪಂಚಾಯಿತಿಯವರು ಕೊನೆಗೆ ಬ್ರಾಹ್ಮಣ ಪೂಜೆಗೆ ಸಮ್ಮತಿಯನ್ನು ನೋಡುತ್ತಾರೆ. ಅವರೆಲ್ಲರೂ ಸೇರಿ ಈ ದೇವಾಲಯವನ್ನು ಕೂಡ ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ನೆರವೇರಿಸಿಕೊಂಡು ಬರುತ್ತಾರೆ. ಇದರಿಂದ ಪ್ರಸನ್ನಗೊಂಡ ಚೌಡೇಶ್ವರಿ ಅವರ ಎಲ್ಲ ದುಃಖ ಮತ್ತು ವಿವಾದಗಳನ್ನು ಪರಿಹರಿಸಿ ಈ ಊರಿನಲ್ಲಿ ಸಂತೋಷ ಸೌಭಾಗ್ಯ ಮನೆ ಮಾಡುವಂತೆ ಮಾಡುತ್ತಾಳೆ.
ಇದೇ ಕಾರಣ ಈ ದೇವಿಯ ಹೆಸರನ್ನು ಕೇಳಿದರೆ ಸಾಕು ಕಳ್ಳಕಾಕರು ಹೆದರುತ್ತಾರೆ. ಮೋಸ ಮಾಡಿದವರು ಈ ದೇವಸ್ಥಾನಕ್ಕೆ ಬರುವುದೇ ಇಲ್ಲ, ದೂರದಿಂದಲೇ ನಮಸ್ಕಾರವನ್ನು ಮಾಡುತ್ತಾರೆ. ಒಂದು ವೇಳೆ ಮೋಸ ಮಾಡಿದವರು ಈ ದೇವಾಲಯವನ್ನು ಒಳಗೆ ಪ್ರವೇಶಿಸಿದರೆ ಅವರಿಗೆ ಕೆಡಕು ಉಂಟಾಗುತ್ತದೆ ಎನ್ನುವ ಭಾವನೆ ಕೂಡ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ಆದ್ದರಿಂದಲೇ ಕಳ್ಳಕಾಕರಿಗೆ ಈ ದೇವಿ ಎಂದರೆ ನಡುಕ ಹುಟ್ಟುತ್ತದೆ. ಆರಂಭದಲ್ಲಿ ಇದು ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ದೇವಾಲಯವಿತ್ತು ಮತ್ತು ಶಾಸ್ತ್ರದ ಪ್ರಕಾರ ಶ್ರೀ ಚೌಡೇಶ್ವರಿಯನ್ನು ಇಲ್ಲಿ ಪೂಜಿಸುತ್ತಿದ್ದರು. ಅಂದ ಹಾಗೆ ಸಿಗಂದೂರನ್ನು ತಲುಪಲು 2.5 ಕಿಲೋಮೀಟರ್ ಉದ್ದದ ನೀರನ್ನು ದಾಟಲು ಸಣ್ಣ ದೋಣಿಗಳನ್ನು ಮೊದಲು ಬಳಸುತ್ತಿದ್ದರು. ಆದರೂ ಕೂಡ ಆಗಿನಿಂದ ಈಗಲೂ ಲಕ್ಷಾಂತರ ಜನರು ಇಲ್ಲಿ ಬರುತ್ತಾರೆ. ಪ್ರಸ್ತುತ ಶ್ರೀ ಕ್ಷೇತ್ರ ಸಿಗಂದೂರು ಉತ್ತಮ ಸಂಪರ್ಕ ರಸ್ತೆಗಳನ್ನು, ಅಣೆಕಟ್ಟಿನ ನೀರನ್ನು ದಾಟಲು ಲಾಂಚರ್ ಸೌಲಭ್ಯವನ್ನು, ವಾಹನ ನಿಲುಗಡೆಗೆ ಸುಸಜ್ಜಿತ ಪ್ರದೇಶವನ್ನು, ಸುಸಜ್ಜಿತ ಅತಿಥಿ ಗೃಹವನ್ನು, ಗೋಶಾಲೆಯನ್ನು, ಕಲ್ಯಾಣ ಮಂಟಪವನ್ನು, ಯಾಗಶಾಲೆಯನ್ನು, ಅನ್ನದಾನ ಸಭಾಂಗಣವನ್ನು, ರುಚಿಯಾದ ಪ್ರಸಾದವನ್ನು ಪಡೆಯಲು ಇಲ್ಲಿ ಜನರು ಧಾವಿಸುತ್ತಾರೆ. ಅಂದಹಾಗೆ ಈಗ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿಗೆ ಭಕ್ತರಿಗೆ ಉಚಿತ ಅನ್ನದಾಸೋಹ ಕೂಡ ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಮೊದಲಿಗೆ ಈ ಸೌಲಭ್ಯ ಕೂಡ ಇರಲಿಲ್ಲ. ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಾಲಯವನ್ನು ಸರಿಸುಮಾರು 300 ವರ್ಷಗಳಿಂದ ಪೂಜಿಸುತ್ತಾ ಬರುವ ಐತಿಹ್ಯ ನೀವು ಕಾಣಬಹುದು. ಅಂದ ಹಾಗೆ ಶ್ರೀ ಕ್ಷೇತ್ರ ಸಿಗಂದೂರು ತಾಲೂಕು ಕೇಂದ್ರವಾದಂತಹ ಸಾಗರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದ್ದರೆ, ಶಿವಮೊಗ್ಗದಿಂದ 103 ಕಿಲೋಮೀಟರ್ ದೂರದಲ್ಲಿದೆ. ಧಾರವಾಡದಿಂದ 221 ಕಿಲೋಮೀಟರ್ ದೂರದಲ್ಲಿದ್ದರೆ, ದಾವಣಗೆರೆಯಿಂದ 174 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 436 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕಳ್ಳತನ, ಮೋಸ, ವಂಚನೆ ಆಗಿದ್ದರೆ ಈ ದೇವಾಲಯಕ್ಕೆ ತಪ್ಪದೆ ಭೇಟಿ ಕೊಡಿ. ನಿಮಗೆ ಮೋಸ ಆಗಿದ್ದರೆ ಅದು ಸರಿ ಹೋಗುತ್ತದೆ. ನಿಮ್ಮ ಮನೆಯಲ್ಲಿ ಕಳ್ಳತನ ಆಗಿದ್ದರೆ ಆ ವಸ್ತುಗಳು ನಿಮಗೆ ಸಿಗುತ್ತವೆ ಎನ್ನುವ ಭಕ್ತರ ನಂಬಿಕೆ ಇಲ್ಲಿ ಅಪಾರವಾಗಿದೆ. ಈ ನಂಬಿಕೆ ಈಗಲೂ ಕೂಡ ಇಲ್ಲಿ ಮುಂದುವರೆದುಕೊಂಡು ಬಂದಿದೆ. ಒಂದು ವೇಳೆ ನೀವು ಸಾಗರ, ಶಿವಮೊಗ್ಗ, ಸೊರಬ ಕಡೆ ಹೋದರೆ ದಯವಿಟ್ಟು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿಗೆ ತಪ್ಪದೆ ಭೇಟಿ ಕೊಡಿ.